ದೇಶಕ್ಕೆ ಅಚ್ಚೇ ದಿನ ಬರಲು ಇನ್ನು ಎಷ್ಟು ವರ್ಷ ಬೇಕು ಎಂದು ಮಾಜಿ ಸಚಿವ ಯುಟಿ ಖಾದರ್ ಪ್ರಶ್ನಿಸಿದ್ದಾರೆ. ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಚ್ಚೇ ದಿನಗಾಗಿ ಸರ್ಕಾರ ಇನ್ನು ಎಷ್ಟು ಜನರಿಂದ ಸುಲಿಗೆ ಮಾಡುತ್ತಾ ಜನರಿಗೆ ಅಚ್ಚೇ ದಿನ ಯಾವಾಗ ಬರುತ್ತೆ ಎಂಬುದನ್ನು ಸರ್ಕಾರ ಸ್ಪಷ್ಟಪಡಿಸಲಿ. ಈ ಸರ್ಕಾರ ಜನಸಾಮಾನ್ಯರ ಜೇಬು ಕಳ್ಳತನ ಮಾಡುವ ಸರ್ಕಾರ. ರಾತ್ರಿ ಬೆಳಗಾಗುವುದರಲ್ಲಿ ಬೆಲೆ ಏರಿಕೆ ಮಾಡುವ ಮೂಲಕ ಜನರ ಜೇಬಿಗೆ ಕತ್ತರಿ ಹಾಕ್ತದೆ ಎಂದು ಕಿಡಿಕಾರಿದ್ರು. ಇನ್ನು ಜನಸಾಮಾನ್ಯರ ಬಗ್ಗೆ ಸಂಸದರು ಸಚಿವರಿಗೆ ಯಾವುದೇ ಒಂದು ಕಾಳಜಿ ಇಲ್ಲ. ಪೆಟ್ರೋಲಿಯಂ ಬೆಲೆ ಜಾಸ್ತಿ ಆದ್ರೆ ನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆಯಾಗುತ್ತದೆ. ಈ ಒಂದು ವಿಚಾರ ಸರ್ಕಾರ ಮನದಟ್ಟು ಮಾಡಿಕೊಳ್ಳಲಿ. ದೇಶದ 7-8 ಮಂದಿ ಮಾತ್ರ ವಿಶ್ವದಲ್ಲೇ ಶ್ರೀಮಂತರ ಪಟ್ಟಿಯ 1ನೇ ಸ್ಥಾನಕ್ಕೆ ಬರ್ತಾರೆ. ಇವರು 7 ವರ್ಷಗಳ ಅವಧಿಯಲ್ಲಿ ಶ್ರೀಮಂತರಾಗಲು ಸರ್ಕಾರ ಸಹಕಾರ ಮಾಡ್ತಾ ಇದೆ. ಆದ್ರೆ ಇಲ್ಲಿನ ಜನರು ಬಡವರಾಗಿಯೇ ಬಿಡ್ತಾ ಇದ್ದಾರೆ. ಆದ್ರೆ ಇವರು 7 ವರ್ಷಗಳ ಅವಧಿಯಲ್ಲಿ ಶ್ರೀಮಂತರಾಗಲು ಕಾರಣ ಏನು ಎಂದು ಪ್ರಶ್ನಿಸಿದ ಅವರು, ಸರ್ಕಾರ ಇವರಿಗೆ ಬೆನ್ನೆಲುಬಾಗಿ ಸಹಾಯ ಮಾಡ್ತಾ ಇದೆ. ಇನ್ನು ಸರ್ಕಾರ ಯಾವುದೇ ಹೊರೆಯನ್ನು ಜನರ ಮೇಲೆ ಹಾಕಬಾರದು. ಈ ಹಿಂದೆ ನಮ್ಮ ಸರ್ಕಾರ ಯಾವುದೇ ಬೆಲೆ ಏರಿಕೆ ಹೊರೆಯನ್ನು ಜನರ ಮೇಲೆ ಹಾಕಿಲ್ಲ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗಿರಲಿಲ್ಲ. ಧೈರ್ಯವಾಗಿ ಏನಾದರೂ ಮಾರ್ಕೆಟಿಗೆ ಹೋಗ್ತಾ ಇದ್ರು, ಧೈರ್ಯವಾಗಿ ಪರ್ಚೇಸ್ ಮಾಡ್ತಿದ್ರು. ಇವತ್ತು ಖರ್ಚಾದರೆ ನಾಳೆ ಬರ್ಬೋದಂತ ಆಲೋಚನೆ ಅವರಲ್ಲಿತ್ತು. ಆದರೆ ಇವತ್ತು ಬೇಕರಿ ಮತ್ತು ಸ್ವೀಟ್ ಸ್ಟಾಲಲ್ಲಿ ಇಳಿದು ಸೂಪರ್ ಮಾರ್ಕೆಟ್ ಅಂಗಡಿಗೆ ಹೋದರೆ ಯಾವ ವಸ್ತು ತಗೊಳ್ಬೇಕು, ಇವತ್ತು 100 ರೂಪಾಯಿ ಖರ್ಚು ಮಾಡಿದರೆ ನನಗೆ ಮತ್ತಿದ್ದು 100 ರೂಪಾಯಿ ಸಂಪಾದನೆ ಆಗ್ತದೆಂಬ ಆ ಭಾವನೆ ಮತ್ತು ಚಿಂತೆಯಲ್ಲಿ ಇವತ್ತಿದ್ದಾರೆ. ಆದ ಕಾರಣ ಮಕ್ಕಳನ್ನು ಇವತ್ತು ಪೋಷಣೆ ಮಾಡಲಿಕ್ಕೆ ಕೂಡ ಚಿಂತೆ ಮಾಡುವಂಥ ಸರ್ಕಾರ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಸ್ಪಷ್ಟವಾದ ಆರ್ಥಿಕ ನೀತಿ ಇಲ್ಲದೆ ಜನ ಇವತ್ತು ದೇಶದಲ್ಲಿ ತತ್ತರಿಸ್ತಿದ್ದಾರೆ. ಆದರೂ ಕೂಡ ಇವತ್ತು ದೇಶದ ಆರ್ಥಿಕ ಮಂತ್ರಿಗೆ ಇವತ್ತು ಇದು ಜನರ ಭಾವನೆಗಳ ಅರ್ಥ ಆಗದಿರುವುದು ಮತ್ತು ಕೇಂದ್ರದ ಪ್ರಧಾನಮಂತ್ರಿಗಳು ಮತ್ತು ಇನ್ನಿತರ ಸಂಸದರಿಗೆ ಮತ್ತು ಸಚಿವರಿಗೆ